ನಮಸ್ಕಾರ. ಧ್ವನಿ ಸಮಾಚಾರಕ್ಕೆ ಸ್ವಾಗತ. ನಾನು ರಶ್ಮಿತಾ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಹವಾಮಾನ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ದುಬೈ ತಲುಪಿದ ಪ್ರಧಾನಿ ಮೋದಿ ಅವರಿಗೆ ಅದ್ದೂರಿ ಸ್ವಾಗತ. ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಗುಂಡಿನ ಚಕಮಕಿ, ಓರ್ವ ಭಯೋತ್ಪಾದಕನ ಹತ್ಯೆ. 15ಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ, ಸ್ಥಳಕ್ಕೆ ಡಿಸಿಎಂ ಡಿಕೆಶಿ ಪೊಲೀಸರ ಭೇಟಿ. ತಾಯಿಯ ಶವದೊಂದಿಗೆ ವರ್ಷದಿಂದ ಪುತ್ರಿಯರಿಬ್ಬರ ವಾಸ. ಮಂಗಳೂರು ಹವಾಮಾನ ವೈಪರೀತ್ಯದ ಪರಿಣಾಮ ವೈರಲ್ ಜ್ವರ ಉಲ್ಬಣ. ರಾಜ್ಯ ಸರ್ಕಾರ ಮತ್ತು ಮಂಜೇಶ್ವರ ಶಾಸಕರಿಂದ ಮಂಜೇಶ್ವರದ ಅವಗಣನೆ ಖಂಡನೀಯ, ಬಿಜೆಪಿ. ವಿಶ್ವ ಹವಾಮಾನ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಡರಾತ್ರಿ ದುಬೈಗೆ ಆಗಮಿಸಿದ್ದಾರೆ. ಈ ವೇಳೆ ಅಲ್ಲಿನ ಅನಿವಾಸಿ ಭಾರತೀಯರು ಅಬ್ ಕಿ ಬಾರ್ ಮೋದಿ ಸರ್ಕಾರ್, ವಂದೇ ಮಾತರಂ ಮುಂತಾದ ಘೋಷಣೆಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸುವ ಮೂಲಕ ಮುಂದಿನ ಬಾರಿ 400ಕ್ಕೂ ಅಧಿಕ ಸೀಟುಗಳಿಂದ ಗೆಲ್ಲುವಂತೆ ಶುಭ ಹಾರೈಸಿದರು. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಓರ್ವ ಭಯೋತ್ಪಾದಕ ಹತನಾಗಿದ್ದಾನೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದ್ದು, ಇಮೇಲ್ ಬೆದರಿಕೆ ಪತ್ರದಲ್ಲಿ ಇಸ್ಲಾಂ ಮತಕ್ಕೆ ಸೇರಬೇಕು, ಇಲ್ಲದಿದ್ದರೆ ನಿಮ್ಮ ಮಕ್ಕಳನ್ನು ಕೊಲ್ಲುತ್ತೇವೆ, ನೀವೆಲ್ಲ ಅಲ್ಲಾಹುವಿನ ವಿರೋಧಿಗಳು, ಸಾಯಲು ಸಿದ್ಧರಾಗಿ ಎಂದು ಬರೆಯಲಾಗಿದೆ. ಬಾಂಬ್ ಬೆದರಿಕೆ ಸುದ್ದಿ ಹಬ್ಬುತ್ತಿದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸದಾಶಿವನಗರದ ನ್ಯೂ ಅಕಾಡೆಮಿ ಶಾಲೆಗೆ ಭೇಟಿ ನೀಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದು ಧೈರ್ಯ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ, ಯಾವುದೇ ಕಾರಣಕ್ಕೆ ಆತಂಕ ಪಡುವ ಸ್ಥಿತಿ ಇಲ್ಲ ಎಂದು ಭರವಸೆ ನೀಡಿದ್ದಾರೆ. ಲಂಡನ್ನಿಂದ ಅಮೃತಸರಕ್ಕೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನದ ಒಳಗಡೆ ನೀರು ಸೋರಿಕೆಯಾಗಿರುವ ಪ್ರಸಂಗ ನಡೆದಿದೆ. ಈ ಅನಿರೀಕ್ಷಿತ ಘಟನೆಯಿಂದ ಪ್ರಯಾಣಿಕರಿಗೆ ಅನಾನುಕೂಲವಾಗಿದ್ದು, ಇದಕ್ಕೆ ವಿಷಾದ ವ್ಯಕ್ತಪಡಿಸಿರುವ ಏರ್ ಇಂಡಿಯಾ ಅನಿರೀಕ್ಷಿತ ದೋಷವನ್ನು ಸರಿಪಡಿಸಲಾಗಿದೆ. ನೀರು ಸೋರಿಕೆ ವೇಳೆ ತೊಂದರೆಗೊಳಗಾಗಿದ್ದ ಪ್ರಯಾಣಿಕರನ್ನು ತಮ್ಮ ಆಸನಗಳಿಂದ ಇತರ ಖಾಲಿ ಆಸನಗಳಿಗೆ ಸ್ಥಳಾಂತರಿಸಿದ್ದೇವೆ. ವಿಮಾನದಲ್ಲಿ ಪ್ರಯಾಣಿಸುವವರ ಸುರಕ್ಷತೆ ಮತ್ತು ಸೇವೆಗಳಿಗೆ ಏರ್ ಇಂಡಿಯಾ ಬದ್ಧವಾಗಿದೆ ಎಂದು ತಿಳಿಸಿದೆ. ಬೆಳ್ಳಿ ಪರದೆಯ ಮುತ್ತಜ್ಜಿ ಎಂದೇ ಖ್ಯಾತಿ ಹೊಂದಿದ ಮಲಯಾಳಂ ಚಿತ್ರರಂಗದ ಹಿರಿಯ ನಟಿ ಶುಭಲಕ್ಷ್ಮಿ ನಿನ್ನೆ ವಿಧಿವಶರಾಗಿದ್ದಾರೆ. ತನ್ನ 69ನೇ ವಯಸ್ಸಿನಲ್ಲಿ ಬೆಳ್ಳಿ ತೆರೆಗೆ ಕಾಲಿಟ್ಟ ಈ ನಟಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಮಲಯಾಳಂ ಚಿತ್ರರಂಗದ ನಟನಟಿಯರಿಗೆ ಮತ್ತು ಪ್ರೇಕ್ಷಕರಿಗೆ ಮುತ್ತಜ್ಜಿಯಾಗಿದ್ದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ತಾಯಿಯ ಶವದೊಂದಿಗೆ ಕಳೆದ 1 ವರ್ಷದಿಂದ ಇಬ್ಬರು ಸಹೋದರಿಯರು ವಾಸಿಸುತ್ತಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಉಷಾ ದೇವಿ ಎಂಬುವರು ಮೃತ ಮಹಿಳೆಯಾಗಿದ್ದಾರೆ. ಪಲ್ಲವಿ ತ್ರಿಪಾಠಿ ಮತ್ತು ವೇಶ್ವಿಕಾ ತ್ರಿಪಾಠಿ ಮೃತ ಮಹಿಳೆಯ ಮಕ್ಕಳಾಗಿದ್ದಾರೆ. ಡಿಸೆಂಬರ್ 8, 2022ರಂದು ಉಷಾ ದೇವಿಯವರು 1 ವರ್ಷದ ಹಿಂದೆ ಸಾವನ್ನಪ್ಪಿದ್ದರು. ಆದರೆ ಅವರ ಹೆಣ್ಣು ಮಕ್ಕಳು ಹಣಕಾಸಿನ ಅಡಚಣೆಯಿಂದ ಅಂತಿಮ ವಿಧಿಗಳನ್ನು ಮಾಡಿರಲಿಲ್ಲ. ಆಕೆಯ ಬಗ್ಗೆ ಯಾರಿಗೂ ತಿಳಿಸದೆ ಆಕೆಯ ಶವದೊಂದಿಗೆ ವಾಸಿಸುತ್ತಿದ್ದರು. ಕೆಲ ದಿನಗಳಿಂದ ಮನೆ ಬಾಗಿಲು ಮುಚ್ಚಿದ್ದು, ಹೆಣ್ಣು ಮಕ್ಕಳು ಕೂಡ ಕಾಣಿಸಿರಲಿಲ್ಲ. ಆಗ ಅವರ ಸಂಬಂಧಿಕರಿಗೆ ಪಕ್ಕದ ಮನೆಯವರು ವಿಚಾರ ತಿಳಿಸಿದ್ದು, ತಕ್ಷಣ ಪೊಲೀಸರು ಬಂದು ಬಾಗಿಲು ತೆರೆದಾಗ ವಿಚಾರ ಬೆಳಕಿಗೆ ಬಂದಿದೆ. ಬದಲಾದ ವಾತಾವರಣ ಹಾಗೂ ಹವಾಮಾನ ವೈಪರೀತ್ಯದಿಂದ ಮಂಗಳೂರಿನ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ವೈರಲ್ ಜ್ವರದ ಪ್ರಮಾಣ ಹೆಚ್ಚಳವಾಗುತ್ತಿದ್ದು, ಪರಿಸ್ಥಿತಿಯನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಮಂಜೇಶ್ವರ ಶಾಸಕರ ನಡೆ ಸಂಶಯನೀಯ. ಅವರ ನಿರಂತರ ವಿದೇಶ ಯಾತ್ರೆ
ಯಾವ ಉದ್ದೇಶಕ್ಕಾಗಿ ಎಂದು ನಾಡಿನ ಜನತೆಗೆ ತಿಳಿಯಬೇಕು. ರಾಜ್ಯ ಸರ್ಕಾರ ಮಂಜೇಶ್ವರವನ್ನು ನಿರಂತರವಾಗಿ ಅವಗಣನೆ ಮಾಡುತ್ತಿದೆ. ಪೈವಳಿಕೆಯಲ್ಲಿ ನವಕೇರಳ ಉದ್ಘಾಟನೆ ಮಾಡಲು ಪಿನರಾಯಿಗೆ ನೈತಿಕತೆ ಇಲ್ಲ. ಯಾಕೆಂದರೆ ಪೈವಳಿಕೆ ಪಂಚಾಯತ್ನಲ್ಲಿ ಕಳೆದ 5 ತಿಂಗಳ ಕಾಲ ಪಂಚಾಯತ್ ಕಾರ್ಯದರ್ಶಿಯೇ ಇರಲಿಲ್ಲ. ಇದರಿಂದ ಪಂಚಾಯತ್ನಲ್ಲಿ ಯೋಜನೆಗಳು, ಫಂಡ್ಗಳು ನಷ್ಟವಾಗಿರುವ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ സുദാം ഗോസാഡ ಹೇಳಿದರು. ജനതാ പാർട്ടി നേതൃത്വം കൊടുക്കുന്ന ദേശീയ ജനാധിപത്യ മുന്നണി ഗവൺമെന്റ് ലോകാരാധ്യനായ നരേന്ദ്രമോദിജിയുടെ നേതൃത്വത്തിൽ അധികാരത്തിൽ വന്നതിന് ശേഷം ಎರಡು ಕಡೆಗಳಲ್ಲಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 7 ಲಕ್ಷ ರೂಪಾಯಿ ಕಾಳಧನ ಸಹಿತ ಇಬ್ಬರನ್ನು ಬಂಧಿಸಲಾಗಿದೆ. ಕಾಸರಗೋಡು ತಲಂಗೆರೆ ಪಲ್ಲಿಕಾಲ್ನ PA ಬಿಲಾಲ್ ಬಾಡೂರು, ಕಂದಲ್ ದೆಹ್ರಾ ಹೌಸ್ನ ಅಬ್ದುಲ್ ರಹಮಾನ್ ಡಿ ಎಂಬಿವರನ್ನು ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ P ಅಜಿತ್ ಕುಮಾರ್ ಹಾಗೂ ತಂಡ ಇಂದು ಬೆಳಗ್ಗೆ ಬಂಧಿಸಿದೆ. ಯಾರಿಗೂ ನೀಡಲೆಂದು ಕೈಯಲ್ಲಿ ಇರಿಸಿಕೊಂಡಿದ್ದ 3,08,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಮದ್ಯದ ಅಮಲಿನಲ್ಲಿ ಚಾಲಕ ಓಡಿಸಿದ ಲಾರಿ ಪಿಕಪ್ಗೆ ಡಿಕ್ಕಿ ಹೊಡೆದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ನಿನ್ನೆ ಬೆಳಗ್ಗೆ 10 ಗಂಟೆ ವೇಳೆ ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಆಂಧ್ರ ಪ್ರದೇಶದ ನೋಂದಣಿ ಹೊಂದಿರುವ ಕಂಟೈನರ್ ಲಾರಿ ಅಪಘಾತಕ್ಕೀಡಾಗಿದೆ. ಚಾಲಕ ಮದ್ಯದ ಅಮಲಿನಲ್ಲಿದ್ದದ್ದೇ ಅಪಘಾತಕ್ಕೆ ಕಾರಣವೆಂದು ಪೊಲೀಸರು ತಿಳಿಸಿದ್ದಾರೆ. ಖಾಸಗಿ ಹಣಕಾಸು ಸಂಸ್ಥೆಗೆ ಅತಿಕ್ರಮಿಸಿ ನುಗ್ಗಿದ ಮಾಜಿ ನೌಕರ ಹಾಗೂ ಸಹೋದರ ಸೇರಿ ಮ್ಯಾನೇಜರ್ಗೆ ಹೆಲ್ಮೆಟ್ನಿಂದ ಹೊಡೆದು ಗಾಯಗೊಳಿಸಿರುವುದಾಗಿ ದೂರಲಾಗಿದೆ. ಕುಂಬಳೆಯ ಖಾಸಗಿ ಹಣಕಾಸು ಸಂಸ್ಥೆಯ ಮ್ಯಾನೇಜರ್ ವಿದ್ಯಾನಗರ ಪಣ್ಣಿಪ್ಪಾರೆ ನಿವಾಸಿಯಾದ ಜೀವನ್ ಎಂಬುವರಿಗೆ ಹಲ್ಲೆಗೈಯಲಾಗಿದ್ದು, ಇವರನ್ನು ಕುಂಬಳೆ ಜಿಲ್ಲಾ ಸಹಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬುಧವಾರ ಸಂಜೆ ಈ ಘಟನೆ ನಡೆದಿದೆ. ತಾನು ಕೆಲಸ ನಿರ್ವಹಿಸುವ ಸಂಸ್ಥೆಯ ಮಾಜಿ ನೌಕರ ಹಾಗೂ ಆತನ ಸಹೋದರ ಸೇರಿ ಹಲ್ಲೆಗೈದಿರುವುದಾಗಿ ಜೀವನ್ ಆರೋಪಿಸಿದ್ದಾರೆ. ಕಚೇರಿಯ ಪೀಠೋಪಕರಣಗಳನ್ನು ನಾಶಗೊಳಿಸಿರುವುದಾಗಿ ದೂರಲಾಗಿದೆ. ಬಂಟ್ವಾಳ ಸಜೀಪದಲ್ಲಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ಲಾರಿ ಹಾಗೂ ಮರಳನ್ನು ಪೊಲೀಸರು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ. ಸಜೀಪದಿಂದ ಚೇಳೂರು ಕಡೆಗೆ ಲಾರಿ ಸಾಗುತ್ತಿರುವ ವೇಳೆ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಪೊಲೀಸರು ವಶಪಡಿಸಿಕೊಂಡ ಲಾರಿ ಮತ್ತು ಮರಳಿನ ಮೌಲ್ಯ ಒಟ್ಟು 2,05,000 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಉಕ್ಕಿನಡ್ಕದಲ್ಲಿ ಶಿಲಾನ್ಯಾಸಗೈದು 10 ವರ್ಷ ಕಳೆದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭಿಸದ ಕಾಲೇಜ್ ಚಟುವಟಿಕೆಯ ಬಗ್ಗೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನ ಖಂಡಿಸಿ UDF ವೈದ್ಯಕೀಯ ಕಾಲೇಜ್ ಸಂರಕ್ಷಣಾ ಸಮಿತಿ ವತಿಯಿಂದ ನವಕೇರಳ ಭಿಕ್ಷಾಟನ ಸಭೆ ಆಯೋಜಿಸಿ ಭಿಕ್ಷೆ ಎತ್ತಿ ಪ್ರತಿಭಟನೆ ನಡೆಸಲಾಯಿತು. ಕಣ್ವತೀರ್ಥ ಸಮೀಪ ಅಪರಿಚಿತ ವ್ಯಕ್ತಿಯೊಬ್ಬನ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಮೃತದೇಹ ಪೂರ್ಣ ಜೀರ್ಣಗೊಂಡ ಸ್ಥಿತಿಯಲ್ಲಿದ್ದು 1 ವಾರದ ಹಿಂದೆ ಮೃತಪಟ್ಟಿರಬಹುದೆಂದು ಅಂದಾಜಿಸಲಾಗಿದೆ. ಕಣ್ವತೀರ್ಥ ಹೊಳೆ ಸಮೀಪದ ಕಾಡು ತುಂಬಿದ ಹಿತ್ತಲಲ್ಲಿ ಅಕೇಶಿಯ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಕಂಡುಬಂದಿದೆ. ಕಾಸರಗೋಡು ಎಕ್ಸೈಸ್ ಎನ್ಫೋರ್ಸ್ಮೆಂಟ್ ಅಂಡ್ ಆಂಟಿ ನಾರ್ಕೋಟಿಕ್ ಸ್ಪೆಷಲ್ ಸೆಲ್ ಸ್ಕ್ವಾಡ್ನ ಪ್ರಿವೆಂಟಿವ್ ಆಫೀಸರ್ ಜೇಮ್ಸ್ ಅಬ್ರಾಹಂ ಕುರಿಯಾರ ನೇತೃತ್ವದ ತಂಡ ಕೂಡ್ಲು ರಾಮದಾಸನಗರದಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ 25.92 ಲೀಟರ್ ಕರ್ನಾಟಕದ ಮದ್ಯ ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದೆ. ಕೂಡ್ಲು ಗ್ರಾಮದ ಬೆದ್ರಡ್ಕ ಕಿಣ್ಣಿಗೋಳಿ ನಿವಾಸಿ ಸುರೇಶ್ BP ಎಂಬಾತನನ್ನು ಬಂಧಿಸಿದ್ದಾರೆ. ಬಿಜೆಪಿ ನಗರಸಭಾ ಸಮಿತಿ ಆಶ್ರಯದಲ್ಲಿ NDA ಜನಪಂಚಾಯತ್ ಸಭೆಯನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿ KP ಪ್ರಕಾಶ್ ಬಾಬು ಉದ್ಘಾಟಿಸಿದರು. ಬಿಜೆಪಿ ನಗರಸಭಾ ವೆಸ್ಟ್ ಸಮಿತಿ ಅಧ್ಯಕ್ಷ A ಪ್ರೇಮ್ಜಿತ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ A ವೇಲಾಯುಧನ್, ಜಿಲ್ಲಾ ಕಾರ್ಯದರ್ಶಿ ಉಮಾ ಕಡಪುರಂ, ಮಂಡಲ ಅಧ್ಯಕ್ಷೆ ಪ್ರಮಿಳಾ ಮಜಲ್ ಮೊದಲಾದವರು ಉಪಸ್ಥಿತರಿದ್ದರು.
ಮೊಬೈಲ್ನಲ್ಲಿ ಮಾತನಾಡುತ್ತಾ ಹಳಿ ದಾಟುತ್ತಿದ್ದ ಯುವಕ ರೈಲಿಗೆ ಡಿಕ್ಕಿ ಹೊಡೆದು ಮೃತಪಟ್ಟಿರುವ ಘಟನೆ ಪಳ್ಳಿಕ್ಕರ ರೈಲ್ವೆ ಮೇಲ್ಸೇತುವೆಯಲ್ಲಿ ನಡೆದಿದೆ. ಪವರ್ ಮ್ಯಾನ್ ಕೆಲಸ ಮಾಡುತ್ತಿದ್ದ ಸಿದಾಕರನ್ ಮೃತಪಟ್ಟ ವ್ಯಕ್ತಿ. ಕುಳೂರು ಬೀಡು ನಿರ್ಮಾಣದ ಕುಳೂರು ಕ್ರಿಯೇಷನ್ ಅರ್ಪಿಸಿದ ಐತಿಹಾಸಿಕ ಕುಳೂರು ಬೀಡು ಧರ್ಮದೈವಗಳ ನೆಲೆಬೀಡು ಕನ್ನಡ ಭಕ್ತಿಗೀತೆ ಧ್ವನಿ ಸುರುಳಿಯು ಕುಳೂರು ಬೀಡು ಶ್ರೀ ದಾಸಣ್ಣ ಆಳ್ವರ ಶುಭ ಆಶೀರ್ವಾದದೊಂದಿಗೆ ಶ್ರೀ ಸದಾಶಿವ ಕೆ ಶೆಟ್ಟಿ ಕುಳೂರು ಕನ್ಯಾನ ಹಾಗೂ ಡಾಕ್ಟರ್ ಸಂದೀಪ್ ಹೆಗ್ಡೆ ಕುಳೂರು ಬೀಡು ಇವರ ಮಾರ್ಗದರ್ಶನದೊಂದಿಗೆ ನಿನ್ನೆ ಕುಳೂರು ಬೀಡಿನಲ್ಲಿ ಬಿಡುಗಡೆಗೊಂಡಿತು. ಕೇಶವ ಕನಿಲ ಇವರ ನಿರ್ದೇಶನದೊಂದಿಗೆ ಹರೀಶ್ ಕುಂಬ್ಳೆಯವರ ಸಾಹಿತ್ಯಕ್ಕೆ ಪ್ರಸಿದ್ಧ ಗಾಯಕ ಗಾಯಕಿಯಾದ ಬಾಲಕೃಷ್ಣ ನೆಟ್ಟಾರು, ಚೈತ್ರ ಕಡಂಬಾರ್ರವರ ಧ್ವನಿಯಲ್ಲಿ ಮೂಡಿಬಂದ ಈ ಭಕ್ತಿಗೀತೆಯನ್ನು ಕುಳೂರು ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಬಹುದಾಗಿದೆ. ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ರಾಪಟ ಚಲನಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದೆ. ವೀಕ್ಷಕರು ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ತೂಪಿನಂಚಿನ ಭಾಗ್ಯ ದುಬಾದಿ ಕಲಿತಿದ್ದೇನೆ. ಒಂದು ಆಲ್ರೆಡಿ ಪಿಕ್ಚರ್ ಪೋಯ್ತಾ ಭಾರಿ ಶೋಕದ ಪಿಕ್ಚರ್ ಅಂಡ್ ಒಂದು ಟೋಟಲ್ ಕಮರ್ಷಿಯಲ್ ಮೂವಿ, ಫುಲ್ ಪ್ಯಾಕೇಜ್ ಮೂವಿ. ಅರ್ಜುನ್ ಮಸ್ತ್ ಭಂಗ ಬೇತದಕ್ಕೆ ಅಂಡ್ ಐ ಥಿಂಕ್ ಒಳ್ಳೆ ಮೂವಿದ ಇದಮ್ಬಿಟ್ಟು ರಿಲೀಸ್ ಆತನ ಬ್ಯಾನರ್ದ ಮಸ್ತ್ ಎಫರ್ಟ್ ಪಾಡ್ದು ಪ್ರಚಾರ ಮಾಡಿದ. ಐ ಥಿಂಕ್ ದಿಸ್ ಇಸ್ ಅ ಮೂವಿ. ಸೊ ಲೈಕ್ ಪೂರ ತುಳುವೇರಿ ಸಪೋರ್ಟ್ ಮಾಡ್ಬೋದು. ನಾನಾತು ತುಳು ಪಿಕ್ಚರ್ಗೆ ಸಪೋರ್ಟ್ ಮಾಡ್ಬೋದಕ್ಕೆ ಏನೊಂದು ಪತ್ರಕರ್ತ ಮಿತ್ರರೇ, ಬೊಳ್ಳಿ ಮುಗಿಸಿದ ರಾಪಟ ಸಿನಿಮಾದ ಮಿತ್ ಪ್ರೀತಿ ಇದು ಬೈದಿನ ತುಳು ಭಾಷೆದ ಆತ್ಮೀಯ ಬಂಧುಲೆ ನಿಖಲ ಪ್ರೀತಿಡು ಬೊಳ್ಳಿ ಮೂವೀಸ್ ನಿರಂತರವಾದ ಸಿನಿಮಾ ಎನ್ಮ ಒರ್ಂಬ ಸಿನಿಮಾನು ಅವಿಕಾ ಪ್ರೊಡಕ್ಷನ್ದ ಮುಖಾಂತರ ಈ ಸರ್ತಿ ರಾಪಟ ಸಿನಿಮಾ ಅರ್ಜುನ್ ಕಾಪಿಕಾಡ್ ನಿರ್ದೇಶನಗಳು ಮಲ್ದ ಜವಣಿರು ಮಸ್ತ್ ಭಂಗ ಬರ್ತದೆ ಈ ಸಿನಿಮಾ ಅಂದರೆ. ಐತೊಟ್ಟಿಗೆ ಸುರುಕು ಪ್ರೀಮಿಯರ್ ಶೋ ಮತ್ತು ಎಂಕ್ಲು ಗಲ್ಫ್ ರಾಷ್ಟ್ರಗಳು ಅಂತ ಐಕ್ ನಮ್ಮ ತುಳುವೇರು ಅಂತ ತುಳುವೇರು ಭಾರಿ ಮಲ್ಲ ಮಟ್ಟಡು ಎಂಕ್ಲಿಗೆ ಬೆರಿ ಸಹಾಯ ಕೊಡ್ದು ಎಂಕ್ಲ ಊರದ ಸಿನಿಮಾ ಬೈದನು, ಎಂಕ್ಲ ಭಾಷೆದ ಸಿನಿಮಾ ಬೈದನಂದು ಮಸ್ತ್ ಜನ ಪುಗೇಲ್ ಕೊಡ್ತೀರಾಯ್ತು. ஒரு ಎಂಕಲ್ ಹರೀಶಣ್ಣರು ದುಬೈಡು ಎಂಕಲ್ ಪೋಯಿ ಕೂಡಲೇ ಹೀಗಾನಲ್ಲೇ ಬಂದು ಎದುರು ಬೈದಿನ ಹರೀಶಣ್ಣಿ ಆರಿನಿ ನಮ್ಮ ಸಿನಿಮಾದ ಓಪನಿಂಗ್ ಎಲ್ಲ ಬೈದೆ ಅಂಚನೆ ಎಂಕಲ ವೇದಿಕೆ ಪುನದ್ದು ಪೂರ ಒಂಜಿ ಎಂಕಲ್ನ ಬೊಳ್ಳಿ ಮೂವಿಸ್ದ ಒಂಜಿ ಕುಟುಂಬ ನಿರ್ಮಾಪಕರು ರಡ್ಡು ನಿರ್ಮಾಪಕರ ಎಂಕಲ ದಿನೇಶಣ್ಣಿ ಏನೊಂದು ಆತ್ಮೀಯ ಮಿತ್ರೆ ರಡ್ಡು ಸಿನಿಮಾ 6 ಎಂಟು ನಿರ್ಮಾಣ ಮಾಡಿದೆ. ನನ್ನ ಒಂಜಿ ಉಡುಪಿದ ಒಂಜಿ ಫ್ಯಾಮಿಲಿ ಎನ್ನ ಒಂಜಿ ಎಟ್ ದ ಫ್ಯಾಮಿಲಿ ಫ್ರೆಂಡ್ ಸಂತೋಷ್ ಶೆಟ್ಟಿ ಈ ಸರ್ತಿದ ಸಿನಿಮಾದ ಒಂದು ನಿರ್ಮಾಪಕರು 10 ಜನ ನಿರ್ಮಾಪಕರು ಐಟು ಹರಿ ಮೂಲು 5 ಜನ ಪೂರೆಲ್ಲ ಸಿನಿಮಾ ಎಡ್ಡೆ ಅವಡು ಬಂದ್ಬಿಟ್ಟು ಒಂಜೇ ಉದ್ದೇಶ ಮಾತೇನಲ್ಲ ತುಳು ಭಾಷೆದ ಸಿನಿಮಾ ಎಡ್ಡೆ ಅವಡು ಒಂಜಿ ದಾದಾಂಡಲ ಒಂಜಿ ಚೇಂಜಸ್ ಕೊರಡು ಬಂದ್ಬಿಟ್ಟು ಒಂಜಿ ಹಾಸ್ಯದ ಮಿತಿ ಈ ಸಿನಿಮಾನು ನಿರ್ಮಾಣ ಮಾಡಿದ. ನಿಖಲ್ನ ಆಶೀರ್ವಾದ ಪ್ರೋತ್ಸಾಹ ಪ್ರತಿ ತುಳು ಭಾಷೆದ ಪ್ರತಿ ಸಿನಿಮಾಗಳು ಒಪ್ಪಡು ಮಾಧ್ಯಮದ ಮಿತ್ರರು ಯಾಪಲ ತುಳು ಸಿನಿಮಾನು ಯಾಪಲ ಬುಡ್ದು ಪಾಟಿಜರು ಅಕ್ಲೆ. ಸ್ಪೇನ್ನ ವೆಲೆನ್ಸಿಯಾದಲ್ಲಿ ಡಿಸೆಂಬರ್ 15ರಿಂದ 22ರವರೆಗೆ ನಡೆಯಲಿರುವ 5 ರಾಷ್ಟ್ರಗಳ ಹಾಕಿ ಕೂಟದಲ್ಲಿ ಭಾಗವಹಿಸಲಿರುವ 24 ಸದಸ್ಯರ ಭಾರತೀಯ ತಂಡವನ್ನು ಖ್ಯಾತ ಡ್ರ್ಯಾಗ್ ಫ್ಲಿಕ್ಕರ್ ಹರ್ಮನ್ ಪ್ರೀತ್ ಸಿಂಗ್ ಮುನ್ನಡೆಸಲಿದ್ದಾರೆ. ಯುವ ಮತ್ತು ಅನುಭವಿ ಆಟಗಾರರನ್ನು ಒಳಗೊಂಡ ಈ ತಂಡದ ಉಪನಾಯಕರಾಗಿ ಅಮಿತ್ ರೋಹಿದಾಸ್ ಆಯ್ಕೆಯಾಗಿದ್ದಾರೆ. 2023-24ರಲ್ಲಿ ನಡೆಯಲಿರುವ ಹಾಕಿ ಪ್ರೊ ಲೀಗ್ ಋತುವಿಗೆ ಸಿದ್ಧತೆ ನಡೆಸಲು ಈ ಕೂಟ ಸಾಕಷ್ಟು ನೆರವು ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಮ್ಮನ್ನು ಎಷ್ಟು ಹೃದಯಗಳು ಪ್ರೀತಿಸುತ್ತದೆ ಅನ್ನುವುದು ಮುಖ್ಯವಲ್ಲ, ಯಾವ ಹೃದಯಕ್ಕೆ ನಮ್ಮ ಪ್ರೀತಿ ಅರ್ಥ ಮಾಡಿಕೊಳ್ಳುವ ಗುಣ ಇದೆ ಅನ್ನೋದು ತುಂಬಾ ಮುಖ್ಯ. ಅಂತಹ ಒಂದು ಅರ್ಥಪೂರ್ಣ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ. ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.
ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.